ಓಕೆ, ಬ್ರೇಕ್ ನಂತರ ಮತ್ತೊಮ್ಮೆ ಕಾರ್ ಮೇನಿಯ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸರ್, ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಆ್ಯಂಡ್ ಬ್ರೇಕಿಂತ ಮೊದಲು ನಾವು ಮಾತಾಡ್ತಿದ್ವಿ, ದಟ್ ವಾಸ್ ಅಬೌಟ್ ಕಲರ್ಸ್. ಸೊ ನಮಗೆ ಕಲರ್ಸ್ ವಿಷಯ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡಿದ್ರು ಸರ್, ಅಬೌಟ್ ದಿ ಕಲರ್ಸ್ ಇಂಡಿಕಾ ವಿಸ್ಟಾ 90 HP. ಕಲರ್ಸ್ ನೀವು ನೋಡೋದಾದ್ರೆ ಇಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯ ಇರೋದಾದ್ರೆ ನೋಡಿ, ಇದರಲ್ಲಿ ಬೇಕಂತ ಕಲರ್ಸ್. ಓಕೆ, ಫಸ್ಟ್ ಆಫ್ ಆಲ್ ಒಂದ್ಸಲ ಇಂಡಿಕಾದ್ದು ಮೇನ್ ಇದ್ರ ಒಂದ್ಸಲ ಕರೆಕ್ಟ್ ಆಗಿ ತೋರಿಸಿದೆ, ಸೊ ದಟ್ ವಿಲ್ ಕಮ್ ಟು ನೋ ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್. ಇದು ಅಲ್ಟ್ರಾವೈಲೆಟ್ ಕಲರ್. ಓಕೆ, ಇದರಲ್ಲಿ ನಿಮಗೆ ಕಾಂಟ್ರಾಸ್ಟ್ ಬ್ಲಾಕ್ ಬರುತ್ತೆ ಟಾಪ್ ಅಲ್ಲಿ. ಓಕೆ, ಸೊ ಇದು ಸ್ಪೆಷಲ್ ಕಲರ್, ಇಷ್ಟ ತನಕ ಬೇರೆ ಯಾವ ಕಾರಲ್ಲಿ ನೋಡಿದಾಗಿಲ್ಲ. ಓಕೆ, ಸೊ ಅಲ್ಟ್ರಾವೈಲೆಟ್ ಕಲರ್ ಅಂತ ಹೇಳ್ಬೋದು. ಸೊ ವಿತ್ ಬ್ಲಾಕ್ ಕಾಂಟ್ರಾಸ್ಟ್ ರೂಫ್ ಟಾಪ್ ಅಲ್ಲಿ. ನೋಡಿ, ಫೀಚರ್ಸ್ ನೋಡ್ತಿದ್ರೆ ಹೊರಗಡೆ ಜಸ್ಟ್ ನಿಮ್ಗೆ ಎಕ್ಸ್ಪ್ಲೇನ್ ಆಗುತ್ತೆ ಕೂತಲ್ಲೇ. ಓಕೆ, ವಿ ಕ್ಯಾನ್ ಸಿ ದಿ ಫಾಗ್ ಲ್ಯಾಂಪ್ ಆಲ್ಸೋ. ಎಸ್, ಫಾಗ್ ಲ್ಯಾಂಪ್ಸ್ ವಿತ್ ಕ್ರೋಮ್ ಫಿನಿಶಿಂಗ್, ಸ್ಮೈಲಿಂಗ್ ಗ್ರಿಲ್ಸ್, ಟ್ರಿಬಲ್ ಬ್ಯಾರಲ್ ಹೆಡ್ ಲ್ಯಾಂಪ್ಸ್ ವಿತ್ ಫಾಲೋ ಮಿ ಹೆಡ್ ಲ್ಯಾಂಪ್, ಫಾಲೋ ಮಿ ಹೋಮ್ ಹೆಡ್ ಲ್ಯಾಂಪ್ಸ್, ಎಲ್ಲ ವೀಲ್ಸ್, ಮತ್ತೆ ಕ್ರೋಮ್ ಫಿನಿಶಿಂಗ್ ಆನ್ ಬಾಡಿ, ಮತ್ತೆ ಈ ಒಂದು ಮಿರರ್ ಹತ್ರ ಬಾಡಿ ಕಲರ್ ಮಿರರ್ಸ್ ನೋಡಿ, ಮತ್ತೆ ಹಾಗೆ ಓಕೆ, ಓಕೆ, ಎಕ್ಸ್ಟೀರಿಯರ್ ಫೀಚರ್ಸ್. ಓಕೆ, ದೀಸ್ ಆರ್ ಆಲ್ ದಿ ಫೀಚರ್ಸ್ ಇದರಲ್ಲಿ ಆಕ್ಚುಲಿ ಇರುವಂತದ್ದು. ಅಂದ್ರೆ ಕಲರ್ಸ್ ಅಲ್ಲಿ ಇದೊಂದು ಡಿಫ್ರೆಂಟ್, ಎಸ್, ಅಲ್ಟ್ರಾ ವೈಲೆಟ್. ಎಸ್, ಕರೆಕ್ಟ್. ಅಂಡ್ ಇದರಲ್ಲಿ ಇಷ್ಟೆಲ್ಲ ಫೀಚರ್ಸ್ ಇದೆ. ಅಂಡ್ ವಿಲ್ ಕಮ್ ಬ್ಯಾಕ್ ಟು ದಿ ಅದರ್ ಕಲರ್ಸ್. ಅಂದ್ರೆ ಯಾವ ರೀತಿಯಲ್ಲಿ ಎಷ್ಟು ಕಲರ್ಸ್ ಇದೆ ಇದರಲ್ಲಿ? ಇದರಲ್ಲಿ ನಿಮಗೆ 6 ಕಲರ್ಸ್ ಇದೆ. ಓಕೆ, ನೀವು ನೋಡ್ತಿದ್ದೀರಾ, ಸಮ್ಮರ್ ಸ್ಪಾರ್ಕಲ್, ಕ್ಯಾವನ್ ಗ್ರೇ, ಸ್ಪೈಸ್ ರೆಡ್, ಓಕೆ, ಪೋರ್ಸ್ಲೇನ್ ವೈಟ್, ಜೆಟ್ ಸಿಲ್ವರ್, ಮತ್ತೆ ಅದೇ ಅಲ್ಟ್ರಾ ವೈಲೆಟ್ ಎಂಬುದಾಗಿ. ಸೊ ಇದೆಲ್ಲ ZX ಅಲ್ಲಿ ನಿಮಗೆ ಎಲ್ಲದರಲ್ಲಿ ಕಾಂಟ್ರಾಸ್ಟ್ ರೂಫ್ ಬರುತ್ತೆ. ಆದ್ರೆ VX ಅಲ್ಲಿ ನಿಮಗೆ ಸ್ಪೈಸ್ ರೆಡ್ ಅಲ್ಲಿ ನೋಡ್ತಿದ್ದೀರಲ್ಲ, ಈ ಕಲರ್ ಅಲ್ಲಿ, ಈ ಕಲರ್ ಅಲ್ಲಿ ನಿಮಗೆ ಕಾಂಟ್ರಾಸ್ಟ್ ರೂಫ್ ಬರುತ್ತೆ. ಓಕೆ, ಬೇರೆ ಯಾವ್ದ್ರಲ್ಲೂ ಬರುದಿಲ್ಲ? ಬೇರೆ ಯಾವ್ದ್ರಲ್ಲಿ VX ಅಲ್ಲಿ ಬರುದಿಲ್ಲ. ಓಕೆ, VX ಅಲ್ಲಿ ಮಾತ್ರ ಸ್ಪೈಸ್ ರೆಡ್ ಅಲ್ಲಿ. ಬೇರೆ ZX ವೇರಿಯಂಟ್ ಅಲ್ಲಿ, ಟಾಪ್ ಎಂಡ್ ವೇರಿಯಂಟ್ ಅಲ್ಲಿ ನಿಮಗೆ ಕಾಂಟ್ರಾಸ್ಟ್ ರೂಫ್ ಬರುತ್ತೆ. ಓಕೆ, ಓಕೆ. ಅಂಡ್ ಹೈಯೆಸ್ಟ್ ಸೇಲ್ಸ್ ಇರುವಂತದ್ದು ಕಲರ್ಸ್, ಎನಿ ಡಿಮಾಂಡ್ ನಿಮಗೆ ಕಸ್ಟಮರ್ಸ್ ಬಂದಾಗ ಇದೇ ಕಲರ್ ಬೇಕು, ಅದೇ ಕಲರ್ ಬೇಕು, ಇಸ್ ದೇರ್ ಎನಿ ಡಿಮಾಂಡ್? ಆಫ್ ಕೋರ್ಸ್. ಓಕೆ, ಯಾವ ಕಲರ್ ತುಂಬಾ ಜಾಸ್ತಿ? ನಾರ್ಮಲಿ ವೈಟ್ ಆಫ್ ಕೋರ್ಸ್ ಗೋಸ್. ವೈಟ್, ಸಿಲ್ವರ್, ಯಾಕಂದ್ರೆ ಮೇಂಟೆನೆನ್ಸ್ ಈಸ್ ಈಸಿ. ಓಕೆ, ಸೊ ವೈಟ್, ಸಿಲ್ವರ್ ನಾರ್ಮಲಿ ಗೋಸ್. ಮತ್ತೆ ಗ್ರೇ ಕೂಡ ಹೋಗ್ತಾ ಇದೆ. ಓಕೆ, ಆದರೆ ರೆಡ್ಡಿಗೆ ಡಿಮಾಂಡ್ ಅಷ್ಟು ಇಲ್ಲ ಇಲ್ಲಿ. ಆದರೆ ಐ ಥಿಂಕ್ ಇನ್ ಸಮ್ ಲೊಕೇಶನ್ಸ್ ದ ರೆಡ್ ಈಸ್ ಮೋರ್ ಪಾಪ್ಯುಲರ್. ಸ್ಪೆಷಲಿ ನನಗೆ ಯಾರೋ ಹೇಳಿದ್ರು ಕೇರಳದಲ್ಲಿ ರೆಡ್ ಚೆನ್ನಾಗಿ ನಡೀತಿದೆ ಅಂತೇಳಿ, ಮೋರ್ ಅಕ್ಸೆಪ್ಟೇಬಲ್ ಅಂತೇಳಿ. ಓಕೆ, ಖಂಡಿತವಾಗ್ಲೂ ಸರ್ ಮಾತಾಡ್ತೇನೆ. ಒಬ್ರು ಕಾಲರ್ ರೆಡಿ ಆಗಿದ್ದಾರೆ, ಯಾರಂತ ನೋಡೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು ಎಲ್ಲಿಂದ? ವಿಶ್ವ ಅಂತ. ವಿಶ್ವ. ಓಕೆ, ವಿಶ್ವ ಅವರೇ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ನಾವು ಹಿರಿಯಡ್ಕಲ್ಲಿಂದ. ಓಕೆ, ವಿಶ್ವ ಅವರೇ ಹೇಳಿ, ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀವಿ ಸರ್. ಓಕೆ ಸರ್, ನಿಮ್ಗೆ ಏನಾದ್ರೆ ಡೌಟ್ಸ್ ಇದೆಯಾ? ನಿಮ್ಗೆ ಏನಾದ್ರೆ ಕ್ಲಾರಿಫೈ ಮಾಡ್ಲಿಕ್ಕಿದೆ, ಏನಾದ್ರೆ ಕೇಳಲಿಕ್ಕಿದೆಯಾ? ಅದೇ ಆಕ್ಚುಲಿ ನಮ್ಗೆ ಒಂದು ಡೌಟ್ ಇತ್ತು. ನನ್ನ ಹತ್ರ ಆಲ್ರೆಡಿ ವಿಸ್ಟಾ VX ಇದೆ. ಓಕೆ, ಓಕೆ. ಈಗ ಹೊಸದು 90 HP ಲಾಂಚ್ ಆಗಿದೆ ಅಂತ ಹೇಳಿದ್ರು. ಹೌದು. ಸೊ ನನ್ಗೆ ಈಗ ಅದು ಒಂದು 20 ವರೆಗೆ ಮೈಲೇಜ್ ಕೊಡ್ತಾ ಇದೆ. ಓಕೆ, ಹಲೋ. ಹೇಳಿ ಹೇಳಿ. 20 ವರೆಗೆ ಮೈಲೇಜ್ ಕೊಡ್ತಾ ಇದೆ, 20 ಇಂದ 21. ಓಕೆ, ಈಗ 90 HP ಹೋದ್ರೆ ಮೈಲೇಜ್ ಏನಾದ್ರು ಡ್ರಾಪ್ ಆಗ್ತದಾ? ಅಂದ್ರೆ ನಾನು ಇನ್ ಕೇಸ್ 90 HP ಪರ್ಚೇಸ್ ಮಾಡಿದ್ರೆ ಓಕೆ, ಮೈಲೇಜ್ ಏನಾದ್ರು ಡ್ರಾಪ್ ಆಗ್ತದಾ ಅಂತ? ಡ್ರಾಪ್ ಆಗಲ್ಲ ಸರ್, ಡ್ರಾಪ್ ಆಗೋದಿಲ್ಲ. ನಿಮ್ಗೆ ಅದೇ ಇಂಜಿನ್ ಪವರ್ ಜಾಸ್ತಿ ಸಿಗುತ್ತೆ, ಮತ್ತೆ ಮೈಲೇಜ್ ಕೂಡ ನಿಮ್ಗೆ ಅದೇ. ಇದೆಲ್ಲ ಮಾಮೂಲಾಗಿ ಹೇಳ್ತಾರೆ ಏನಂದ್ರೆ 90 HP ಪವರ್ ಜಾಸ್ತಿ ಆದಾಗೆ ಮೈಲೇಜ್ ಡ್ರಾಪ್ ಆಗ್ತದೆ ಅಂತ. ಇಲ್ಲ ಸರ್, ಆ ಟೈಪ್ ಏನು ಕಂಪ್ಲೀಟ್ಸ್ ಇಲ್ಲ. ಯಾಕಂದ್ರೆ ಇದರಲ್ಲಿ ನಿಮ್ಗೆ ಇಂಜಿನ್ ಅನ್ನೋದು ಮಾನ್ಸ ನೀವು ಲಾಸ್ಟ್ ಟೈಮ್ ಕೇಳಿದ್ರೆ ಕ್ಲಬ್ ಕ್ಲಾಸ್ ಅಲ್ಲಿ ಇರುವಂತ ಇಂಜಿನ್. ಸೊ ಅದರಲ್ಲಿ ನಿಮ್ಗೆ ಓವರ್ ಆಲ್ ಫೀಡ್ಬ್ಯಾಕ್ ಕಸ್ಟಮರ್ 2021. ಸೊ ಸೇಮ್ ಇಂಜಿನ್ ಇದರಲ್ಲಿ ಬರ್ತಾ ಉಂಟು. ಸೊ ಅದರಲ್ಲಿ ಕೂಡ ನಿಮ್ಗೆ ಇಂಜಿನ್ ಯಾವುದೇ ಮೈನಸ್ ಆಗಲ್ಲ, ಸೇಮ್ ಇಂಜಿನ್ ಸೇಮ್ ಮೈಲೇಜ್ ಸಿಗುತ್ತೆ. ಯಾಕಂದ್ರೆ ನಾನು ಆಲ್ರೆಡಿ ನೋಡ್ತಾ ಇದ್ದೀನಿ ಕಾರ್, ಆದ್ರೆ ಇದೇ ಒಂದು ಡೌಟ್ ಇತ್ತು. ಅದು ಆಲ್ರೆಡಿ ವಿಸ್ಟಾ VX ಇದೆ, ಅದರ ಪರ್ಫಾರ್ಮೆನ್ಸ್ ಒಳ್ಳೇದೇ ಇದೆ. 90 HP ತಗೊಂಡ್ರೆ ಮೈಲೇಜ್ ಪ್ರಾಬ್ಲಮ್ ಆಗ್ತದೆ ಅಂತ ನೋಡ್ಲಿಕ್ಕೆ ಕಾಲ್ ಮಾಡಿದ್ದೆ. ಇಲ್ಲ, ಡ್ರಾಪ್ ಆಗಲ್ಲ, ಡ್ರಾಪ್ ಆಗೋದಿಲ್ಲ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ವಿಶ್ವ ಅವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅದೇ ನಾವು ಹೇಳಿದ್ರಿ, ಮೋರ್ ಪವರ್ ಅಂಡ್ ಮೋರ್ ಮೈಲೇಜ್. ನಾನು ಫಸ್ಟ್ ಕ್ವೆಶ್ಚನ್ ಕೇಳಿದೆ ಸರ್, ಅವಾಗ ಹೇಳಿದ್ವಿ. ಇದರಲ್ಲಿ ಮೈಲೇಜ್ ಕಡಿಮೆ ಆಗಲಿಲ್ಲ, ಅದೊಂದು ಟಾಟಾದವರು ತುಂಬಾ ಇದು ಮಾಡಿದ್ರು. ಅದೇ ಪವರ್ ಕೊಟ್ಟಿದ್ದಾರೆ, ವಿಚ್ ಈಸ್ ಅ ಗ್ರೇಟ್ ಅಚೀವ್ಮೆಂಟ್. ಓಕೆ, ಕಲರ್ಸ್ ವಿಷಯ ಹೇಳಿ ಆಯ್ತು ಸರ್. ನಾವು ನೆಕ್ಸ್ಟ್ ಕ್ವೆಶ್ಚನ್ ನಿಮಗೆ ಕೇಳಬೇಕಾಗಿದೆ, ದಟ್ ವಾಸ್ ಅಬೌಟ್ ದ ಮೈಲೇಜ್. ಅದೆಷ್ಟು ಕೇಳಿ ಆಯಿತು, ಎಸ್ಪೆಷಲಿ 90 HP ಅಲ್ಲಿ ಇರುವಂಥದ್ದು ಮೈಲೇಜ್ ಎಷ್ಟು? ಅದೇ 22.3 ದಟ್ ಈಸ್ ಕ್ಲೇಮ್ ಬೈ ಟಾಟಾಸ್. ಐ ಆಮ್ ಶೋರ್ ಅವರು ನಮ್ಮ ಕಸ್ಟಮರ್ ಇವಾಗಲೇ ಹೇಳಿದಾಗೆ 2021 ಈಸಿಯಲ್ಲಿ ಸಿಗ್ತದೆ, ಈವನ್ ಆನ್ ಹೈವೇಸ್ ಆರ್ ಈವನ್ ಇನ್ ದ ಸಿಟೀಸ್. ಇದು 90 HP ಅಲ್ಲಿ.
ಪ್ಲಸ್ ನಮ್ಮ ಮುಂಚಿನ ವಿಸ್ಟಾದಲ್ಲೂ ಅಷ್ಟೇ ಪೀಪಲ್ ಹ್ಯಾವ್ ಕಮ್ ಬ್ಯಾಕ್ ಸೇಯಿಂಗ್ ದ್ಯಾಟ್ ಅಫ್ಕೋರ್ಸ್ ಇಟ್ ವಾಟ್ ಮ್ಯಾಟರ್ಸ್ ಈಸ್ ಡ್ರೈವಿಂಗ್, ನಿಮ್ಮ ಡ್ರೈವಿಂಗ್ ಯಾವ ರೀತಿ ಇದೆ ಮತ್ತು ಯಾವ ಥರದ ರೋಡ್ಗಳು ನೀವು ಮೇ ಬಿ ಇಫ್ ಯು ಆರ್ ಫೋರ್ಸ್ ಟು ಡ್ರೈವ್ ಆನ್ ಸೆಕೆಂಡ್ ಇಲ್ಲದೆ ಥರ್ಡಲ್ಲಿ ಕಂಟಿನ್ಯೂಸ್ಲಿ ಆದರೆ ನಿಮಗೆ ಮೈಲೇಜ್ ಖಂಡಿತವಾಗಿ ಡ್ರಾಪ್ ಆಗ್ತದೆ. ಬಟ್ ಅದರ್ವೈಸ್ ಇನ್ ನಾರ್ಮಲ್ ಡ್ರೈವಿಂಗ್ ಇದರಲ್ಲಿ ನಿಮಗೆ 20 to 21 ಎಷ್ಟಾಗ್ತದೆ ಸರ್? ಅದು ಇಟ್ ಡಿಪೆಂಡ್ಸ್, ಈವನ್ ಅಪ್ ಟು 15 ಇಟ್ ಮೇ ಗೋ ಡೌನ್. ಅಂದರೆ ನಿಮ್ಮ ಮಡ್ ರೋಡಲ್ಲಿ ನೀವು ಇದರಲ್ಲಿ ಸ್ಲೋ ಅಲ್ಲಿ ಲಾಂಗ್ ಡಿಸ್ಟೆನ್ಸಸ್ ಹೋಗಬೇಕಿದ್ರೆ, ಸ್ಪೆಷಲಿ ನಮ್ಮ ಉಡುಪಿ ರೋಡ್ಸ್ ಅಂತ ಹೇಳಿ, ಉಡುಪಿ ರೋಡ್ಸ್ ಇಸ್ ಓಕೆ, ದಟ್ಸ್ ವಾಟ್ ವಿ ಆರ್ ಸೇಯಿಂಗ್ 19, 20, 21. ಓಕೆ, ಆಲ್ಮೋಸ್ಟ್ ಮೈಲೇಜ್ ಆಯಿತು, ಪ್ರೈಸ್ ಆಯಿತು. ಲೆಟ್ಸ್ ಗೋ ಇನ್ಸೈಡ್ ದಿ ಇಂಟೀರಿಯರ್ ಸರ್, ಏನಿದೆ ಅಂತ ನೋಡೋಣ. ಬರ್ತದೆ ಟಿವಿ ಸ್ಕ್ರೀನ್ ಮೇಲೆ, ಹಾಗೆ ಯು ಕ್ಯಾನ್ ಎಕ್ಸ್ಪ್ಲೇನ್ ಇಟ್ ಸರ್ ಹೌ ಇಟ್ ಲುಕ್ಸ್ ಆಲ್ಸೋ. ಎಸ್, ಓಕೆ, ಒಂದ್ಸಲ ಇಂಟೀರಿಯರ್ ನೋಡಿದರೆ ಸೊ ದಟ್ ವಿ ಕ್ಯಾನ್ ಎಕ್ಸ್ಪ್ಲೇನ್ ಯಾವ ರೀತಿಯಲ್ಲಿ ಇರುತ್ತಂತ. ಸೊ ದಟ್ ಒಂದ್ಸಲ ಪ್ರೋಮೋಸ್ ಒಂದ್ಸಲ ಪ್ಲೇ ಮಾಡಿ. ಎಸ್ ನೋಡಿ ಸರ್, ಆಗ ಹೇಳಿದಂತೆ ಇದು ಮ್ಯೂಸಿಕ್ ಸಿಸ್ಟಮ್, MP3 ವಿತ್ 2D ಮ್ಯೂಸಿಕ್ ಸಿಸ್ಟಮ್. ಇದರಲ್ಲಿ ನಿಮಗೆ CD ಹಾಕ್ಬೋದು, ಆಕ್ಸ್ ಕೂಡ ಇದೆ, ಮತ್ತು ಬ್ಲೂ 5 ಕನೆಕ್ಷನ್ಸ್. ಅಟ್ ಒನ್ ಟೈಮ್ ಯು ಕ್ಯಾನ್ 5 ಮೊಬೈಲ್ಸ್ ಕಂಪೇರ್ ಮಾಡ್ಬೋದು. ಓಕೆ, ಒನ್ ಟೈಮ್ 5 mobiles can be connected. Can be connected. Yes. One can be playing the music from the mobile. One may be talking. So for different users you can use it. That is a Blue5 technology. ಅದು ನಾವು ಮಾನ್ಸದಲ್ಲಿ ಮೊನ್ನೆ ಎಕ್ಸ್ಪ್ಲೇನ್ ಮಾಡಿದ್ವಿ. And what about this steering controls? ಸೊ ನಿಮ್ಗೆ ಅದೇ ಇಮಿಡಿಯೇಟ್ ನಿಮಗೆ ಕಾಲ್ ಬಂತು, ಸೊ ಸ್ಟೇರಿಂಗ್ ಅಲ್ಲಿ ನೀವು ಮ್ಯೂಟ್ ಬಟನ್ ಒತ್ತಿಕೊಂಡು ನೀವು ಫೋನ್ ರಿಸೀವ್ ಮಾಡ್ಬೋದು. ಇಲ್ಲದ್ರೆ ಕೂಡ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಫೋನ್ ಬಂತು, ಸೊ ನಿಮ್ದು ಬ್ಲೂಟೂತ್ ಕನೆಕ್ಷನ್ ಆಗಿದ್ರೆ, ಪೇರ್ ಆಗಿದ್ರೆ, ಸೊ ರೈಟ್ ಸೈಡ್ ಅಲ್ಲಿ ಗ್ರೀನ್ ಬಟನ್ ಇದೆ, ಸೊ ಅದು ನೀವು ಪ್ರೆಸ್ ಮಾಡ್ಕೊಂಡು ಓಪನ್ ಏರ್ ಆಗಿ ಮಾತಾಡಬಹುದು, ಹ್ಯಾಂಡ್ಸ್ ಫ್ರೀ ಆಗಿ ಮಾತಾಡಬಹುದು. ಅಂಡ್ ದಿಸ್ ಐ ಗೆಸ್ ದಿಸ್ ದ ನ್ಯೂ ಫೀಚರ್, ಯಾಕಂದ್ರೆ ವೆನ್ ಯು ಲುಕ್ ಎಟ್ ದಿಸ್ ದ ಮೀಟರ್, ಇದು ಕಂಪ್ಲೀಟ್ಲಿ ಡಿಫರೆಂಟ್ ಸ್ಟೈಲ್ ಅಲ್ಲಿ ಕೊಟ್ಟಿದ್ದಾರೆ ಸರ್. ಅದು ಆಕ್ಚುಲಿ ಏನಂದ್ರೆ ಮೊದಲು ಸೆಂಟ್ರಲ್ ಇತ್ತು ಆ ಕನ್ಸೋಲ್, ಇವಾಗ ಡ್ರೈವರ್ ಈ 90 HP ಡ್ರೈವರ್ ಕಡೆಗೆ ಹಾಕಿದ್ದಾರೆ. ಸೊ ದಟ್ ಇಟ್ ಇಸ್ ಮೋರ್ ವಿಸಿಬಲ್ ಟು ದ ಡ್ರೈವರ್. ಅಂಡ್ ಇವನ್ ದ ಲುಕ್ಸ್ ವೈಸ್ ಕೂಡ ನೋಡಿದ್ರೆ ಸ್ಪೋರ್ಟ್ಸ್ ಲುಕ್ ಮತ್ತೆ ನೋಡಿ, ಆ ಸೈಡ್ ಅಲ್ಲಿ ಒಂದು ಸಣ್ಣ ನಿಮಗೆ ಮತ್ತೊಂದು ಇನ್ಫಾರ್ಮೇಶನ್, ಡ್ರೈವರ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಹೇಳಿ. ಸೊ ಅದರಲ್ಲಿ ನಿಮಗೆ ಟ್ಯಾಂಕ್ ಅಲ್ಲಿ ಡೀಸೆಲ್ ಎಷ್ಟಿದೆ, ನೀವು ಎಷ್ಟು ದೂರ ಹೋಗಬಹುದು, ಎಟ್ ಪ್ರೆಸೆಂಟ್ ನಿಮ್ ಡ್ರೈವಿಂಗ್ ಅಲ್ಲಿ ಎಷ್ಟು ಮೈಲೇಜ್ ಸಿಗ್ತಾ ಉಂಟು, ಪ್ಲಸ್ ಅನಲಾಗ್ ಕ್ಲಾಕ್, ಅಷ್ಟು ಮೂರು ಅದರಲ್ಲಿ ಇನ್ಫಾರ್ಮೇಶನ್ ಸಣ್ಣ ಇದರಲ್ಲಿ ಇದೆ. ಡ್ರೈವರ್ ಇನ್ಫಾರ್ಮೇಶನ್ ಸಿಸ್ಟಮ್ ಎಂಬುದಾಗಿ. ಇದೆಲ್ಲ ಜಾಸ್ತಿಯಾಗಿ ಡ್ರೈವರ್ಸ್ ಗಳಿಗೆ ಅಂದ್ರೆ ಯು ಮೀನ್ ದ ಟ್ಯಾಕ್ಸಿ. ಓಕೆ, ಈಗ ಇದ್ರಲ್ಲಿ ಗೊತ್ತಾಗ್ತದೆ ಸರ್ ಯಾವ ರೀತಿಯಲ್ಲಿ ಇದೆ ಅಂತ. ಕರೆಕ್ಟ್ ಆಗಿದೆ. ಎಸ್, ಇದರಲ್ಲಿ ನೋಡಿ ನಾ ಹೇಳಿದ ಬಟನ್ ಅದೇ ಓಪನ್ ಏರ್ ಆಗಿ ಮಾತಾಡ್ಲಿಕ್ಕೆ ಗ್ರೀನ್ ಕಲರ್ ಬಟನ್. ಎಸ್, ಇದರಲ್ಲಿ ನಿಮಗೆ RPM, ಮೈಲೇಜ್ ಪ್ಲಸ್ ನಿಮಗೆ ಫ್ಯೂಯಲ್ ಗೇಜ್ ಕೂಡ ತೋರಿಸ್ತಾ ಉಂಟು. ಇದರ ಪಕ್ಕದಲ್ಲಿರುವಂತದ್ದು ಒಂದು ಸಪರೇಟ್ ಇದೆ, ಅದರಲ್ಲಿ ನಿಮಗೆ ಡ್ರೈವರ್ ಇನ್ಫಾರ್ಮೇಶನ್ ಸಿಸ್ಟಮ್ಸ್. ಸೊ ಅದಕ್ಕೆ ಆಗ ನಿಮ್ಗೆ ಅಂದಾಜ್ ಆಗುತ್ತದೆ, ಸೊ ನಿಮ್ಮ ವೆಹಿಕಲ್ ಎಷ್ಟು ಮೈಲೇಜ್ ಕೊಡ್ತಾ ಉಂಟು, ಸೊ ನಿಮ್ಮ ಡ್ರೈವಿಂಗ್ ಯಾವ ಟೈಪ್ ಉಂಟು, ಸೊ ಅದರಲ್ಲಿ ನಿಮ್ಗೆ ಗೆಸ್ ಮಾಡ್ಬೋದು. ಸೊ ಇರೋ ಟ್ಯಾಂಕಲ್ಲಿ ಇರೋ ಡೀಸೆಲ್ ಅಲ್ಲಿ ನೀವು ಎಷ್ಟು ದೂರ ಹೋಗ್ಬೋದು ಅದು ಕೂಡ ತೋರಿಸ್ತದೆ ನಿಮ್ಗೆ. ಓಕೆ, ಇದೆಲ್ಲ ಯಾವ್ದು ಪ್ರೀವಿಯಸ್ ಇಂಡಿಕಾ ವಿಸ್ಟಾ ಅದರಲ್ಲಿ ಇರ್ಲಿಲ್ಲ ಸರ್ ಇಷ್ಟೆಲ್ಲ ಫೀಚರ್ಸ್. ನೀವು ಆಗಸ್ಟ್ ಹೇಳಿದ್ರಿ, ಈಗ ಅದು ಮಿಡ್ಲ್ ಅಲ್ಲಿ ಇತ್ತು ಫಸ್ಟಿಗೆ, ಕನ್ಸೋಲ್ ಮಿಡ್ಲ್ ಅಲ್ಲಿ ಇತ್ತು, ಈಗ ಸೈಡಿಗೆ ಡೈರೆಕ್ಟ್ಲಿ ಟು ದ ಡ್ರೈವರ್ಸ್, ಅಂದ್ರೆ ಯಾವ ರೀತಿ ಈಸಿಲಿ ಆಗಿ ನೋಡಬಹುದು ಅಂತ. ಓಕೆ, ನೆಕ್ಸ್ಟ್ ಕಂಪೇರ್ಡ್ ನೋಡಿದ್ರೆ ನಾವು ಸೀಟ್ಸಿನ ವಿಷಯ ಒಂದ್ಸಲ ನೋಡಿದ್ರೆ, ಓಕೆ ನೋಡಿ ಇದು ಬೇಜ್ ಕಲರ್ ಆಕ್ಚುಲಿ ಕೊಟ್ಟಿದ್ದಾರೆ, ವಿಚ್ ರಿಪ್ರೆಸೆಂಟ್ ಸಮ್ ಕೈಂಡ್ ಆಫ್ ಲಕ್ಸುರಿ ಬೇಜ್ ನಾರ್ಮಲಿ. ಮತ್ತೆ ನೀವು ಅಲ್ಲಿ ಕೋ ಪ್ಯಾಸೆಂಜರ್ ಸೀಟ್ ನೋಡಿದ್ರೆ ಅದಕ್ಕೆ ಅದರ ಕೆಳಗಡೆ ಒಂದು ಟ್ರೇ ಇರ್ತದೆ, that is storage tray. I don't think many of the cars have it in Vista. So ಅದರಲ್ಲಿ ಅದು ಕೊಟ್ಟಿದ್ದಾರೆ, which is very convenient. ಮತ್ತು it is height adjustable seats. ಮತ್ತು ನೀವು ಹಿಂದ್ಗಡೆ ಹೋದ್ರೆ you will find a huge parcel tray in Vista. ಅವರು ತೋರಿಸ್ತಾರೆ, ಅಲ್ಲಿ ವೀಕ್ಷಕರಲ್ಲಿ ಟೆಕ್ನಿಷಿಯನ್ಸ್ ಹತ್ರ ಹೇಳಿದ್ರೆ ದ ಬ್ಯಾಕ್ ಸೈಡ್ ವ್ಯೂ ಇದ್ರೆ ಒಂದ್ಸಲ ಕಾರ್ ಇದು ಒಂದ್ಸಲ ತೋರಿಸ್ಲಿಕ್ಕೆ, ಸೊ ದಟ್ ಅವ್ರಿಗೆ ಕೂಡ ಕಂಫರ್ಟೇಬಲ್ ಆಗ್ತದೆ ನೋಡ್ಲಿಕ್ಕೆ. ಓಕೆ, ಬ್ಯಾಕ್ ಸೈಡ್ ಅಲ್ಲಿ ಸ್ಪೇಸ್ ಅಂತ ಹೇಳಿದ್ರೆ ಸರ್ ಅರೌಂಡ್ 4 people ಅಲ್ಲ 3 people ಈಸಿಲಿ. ಆದರೆ ಬೇಕಿದ್ರೆ ಚಿಕ್ಕ ಮಗು ಒಂದು ಆರಾಮಾಗಿ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಹೋಗ್ಬೋದು. ಮತ್ತೆ ಹಿಂದೆ ಪಾರ್ಸೆಲ್ ಟ್ರೇ ಇದೆ, ಹಿಂದೆ ಪಾರ್ಸೆಲ್ ಟ್ರೇ ಅಲ್ಲಿ ಮತ್ತೊಂದು ಪವರ್ ಪಾಯಿಂಟ್ ಬರ್ತದೆ ಹಿಂದ್ಗಡೆ, ಸೊ ಅದನ್ನು ಕೊಟ್ಟಿದ್ದಾರೆ. ಆಸ್ ಐ ಟೋಲ್ಡ್ ಯು, ಇದು ಬ್ಯಾಕ್ ರಿಯರ್ ವ್ಯೂ ಆಫ್ ದ ಕಾರ್. ಇದರಲ್ಲಿ ನಿಮ್ಗೆ ಹೈ ಮೌಂಟೆಡ್ ಸ್ಟಾಪ್ ಲೈಟ್ಸ್ ಇದೆ, ಸೊ ಅದು ಕೂಡ ಒಂದು ಸೇಫ್ಟಿ ಫೀಚರ್ಸ್. ನೀವು ಸೇಫ್ಟಿ ಬಗ್ಗೆ ಕೇಳ್ತಿರುವಾಗ ನಾನು ಮರ್ತೋದೆ ಹೇಳಲಿಕ್ಕೆ. ಅಂದ್ರೆ ನೀವು ಈಗ ಡ್ರೈವ್ ಮಾಡಿ ಹೋಗ್ತಿರ್ತೀರಾ, ಆದ್ರೆ ನಿಮ್ಮ ಹಿಂದ್ಗಡೆ ಬೇರೆ ಗಾಡಿ ಇರ್ತದೆ, ಸೊ ಅದ್ರ ಹಿಂದ್ಗಡೆ ಮತ್ತೊಂದು ಗಾಡಿ ಇರ್ತದೆ, ಸೊ ಅವರಿಗೆ ಸೊ ಅದರಲ್ಲಿ ಹೈ ಮೌಂಟೆಡ್ ಸ್ಟಾಪ್ ಲೈಟ್ ಇಂದಾಗಿ ಸೊ ನೀವು ಏನ್ ಮಾಡ್ತೀರಾ ಅವರಿಗೆ ಮೂರನೇವರಿಗೆ ಅಂದಾಜಾಗ್ತದೆ.
ಸೊ ಅವರು ಕೂಡ ನೀವು ಈಗ ಬ್ರೇಕ್ ಹಾಕಿದ್ರೆ ಅದು ತೋರ್ತದೆ, ಸೊ ಹಾಗೆ ಅವನು ಕೂಡ ಅಲ್ಲಿ ಕಾಷನ್ ತಗೊಳ್ತಾನೆ. ಸೊ ಇದು ಕೂಡ ಒಂದು ಆಡೆಡ್ ಫೀಚರ್ಸ್ ಇನ್ ಟಾಟಾ. ಓಕೆ, ದಿಸ್ ವಾಸ್ ನೀವು ಅವಾಗಷ್ಟೇ ಹೇಳಿದಾಗೆ ಒಳ ಕುತ್ಕೊಂಡು ಮಿರರ್ ಅಡ್ಜಸ್ಟ್ಮೆಂಟ್. ನೀವು ರೌಂಡ್ ನೋಡ್ತಿದ್ರಲ್ಲ ಫ್ರಂಟ್ ಸೈಡ್ ಅಲ್ಲಿ 4 ಬಟನ್ ತೋರಿದ್ರೆ ಪವರ್ ವಿಂಡೋಸ್ ಆಗಿದೆ. ಇದು ಪವರ್ ವಿಂಡೋ ಲಾಕ್ ಮಾಡುವಂತ ಬಟನ್. ಸೊ ರೌಂಡ್ ತೋರಿದ್ರೆ ಅದು ಕೂತ್ಕೊಂಡು ನೀವು ಓವರ್ ವಿ ಎಂ ಸಜೆಸ್ಟ್ ಕೂತಲ್ಲಿ ನೀವು ಮಾಡಬಹುದು. ಇದು ನಿಮ್ಗೆ ಆಕ್ಚುಲಿ ಯೂಸ್ ಆಗುವಂತದ್ದು ಡ್ರೈವಿಂಗ್ ಅಲ್ಲಿ. ಸೊ ಕೈ ಚೇಂಜ್ ಮಾಡಿ, ಕೆಲವೊಮ್ಮೆ ಲಾಂಗ್ ಡಿಸ್ಟೆನ್ಸ್ ಕೈ ಚೇಂಜ್ ಮಾಡ್ತಾರೆ, ಸೊ ಅವ್ರು ಕೂತ್ಕೊಂಡಲ್ಲಿ ಅಡ್ಜಸ್ಟ್ ಮಾಡಬಹುದು. ಇಲ್ಲ ಈವನ್ ಮಳೆ ಬರುವಾಗ ನೀವು ಇಳಿದುಕೊಂಡು ಹೋಗದೆ ಕೂತಲ್ಲಿ ನಿಮ್ಗೆ ಯಾವ ಟೈಪ್ ಬೇಕು ಆ ಟೈಪ್ ಅಲ್ಲಿ ಓವರ್ ವಿಮ್ ಸಜೆಸ್ಟ್ ಮಾಡಬಹುದು. ಪ್ಲಸ್ ಇದು ನಿಮ್ಗೆ ಟಿಲ್ಟೇಬಲ್ ಸ್ಟೇರಿಂಗ್ ಕೂತಲ್ಲಿ ಅಡ್ಜಸ್ಟ್ ಮಾಡಬಹುದು. ಸೊ ಅದರ ಒಂದು ಸಣ್ಣ ನಾಬ್ ಇದೆ. ಸೊ ಅದು ನಿಮ್ಮ ಹೈಟಿಗೆ ಅಡ್ಜಸ್ಟ್ ಆಗಿ ನೀವು ಸ್ಟೇರಿಂಗ್ ಅನ್ನು ಅಪ್ ಆರ್ ಡೌನ್ ಮಾಡಬಹುದು. ಅದೆಲ್ಲ ಎಕ್ಸ್ಟ್ರಾ ಫೀಚರ್ಸ್ ಅಂತಾನೆ ಹೇಳ್ಬೋದು ಈ ಕಾರ್ನಲ್ಲಿ. ಓಕೆ, ಆಲ್ಮೋಸ್ಟ್ ಇಂಡಿಕಾ ವಿಸ್ಟಾ ವಿಷಯದ ಎಲ್ಲ ಹೇಳಿ ಆಗಿದೆ ಸರ್, 90 HP ಅದು ಎಸ್ಪೆಷಲಿ. ಆ್ಯಂಡ್ ಕಮಿಂಗ್ ಬ್ಯಾಕ್, ಆಲ್ಮೋಸ್ಟ್ ಎಲ್ಲರೂ ಕಾಯ್ತಿದ್ದಾರೆ ಒಂದು ಕಾರಿನ ವಿಷಯ, ದಟ್ ಈಸ್ ಸಫಾರಿ ಸ್ಟಾರ್ಮ್. ಈಗ ಅದರ ವಿಷಯದೊಂದು ಜಸ್ಟ್ ಆಗಿ ಜಲಕ್ ಒಂದು ಜಸ್ಟ್ ಕೊಟ್ಬಿಡಿ ಸರ್. ಸೊ ದಟ್ ನೆಕ್ಸ್ಟ್ ವೀಕ್ ಶ್ಯೂರ್ಲಿ ನಾವು ವೀಕ್ಷಕರಿಗೋಸ್ಕರ ಅದರ ಎಲ್ಲ ಡೀಟೇಲ್ಸ್ ಫೀಚರ್ಸ್ ಅನ್ನು ಖಂಡಿತವಾಗ್ಲೂ ಹೇಳ್ತೇನೆ. ಬಟ್ ಈಗ ಒಂದು ಲಿಟಲ್ ಬಿಟ್ ಡೀಟೇಲ್ಸ್. ಸಫಾರಿ ಸ್ಟಾರ್ಮ್ ಈಗ ಮುಂಚೆ 4 ವೇರಿಯಂಟ್ ಅಲ್ಲಿ ಬರ್ತಾ ಇತ್ತು. ಸೊ ಸ್ಟಾರ್ಮಿಗೆ ಅಟ್ ಪ್ರೆಸೆಂಟ್ 3 ವೇರಿಯಂಟ್ ಎಲ್ಲ ಬಿಡ್ತಾ ಇದ್ದಾರೆ. ಸೊ ಬೇಸ್ ವೇರಿಯಂಟ್ ಇಂದಲೇ ಅವರು ABS CBD ಸ್ಟಾರ್ಟ್ ಮಾಡಿದ್ದಾರೆ. ಸೊ ಟಾಪ್ ಎಂಡ್ ಕೂಡ ಆಡೆಡ್ ಫೀಚರ್ಸ್ ಇದೆ. ರಿವರ್ಸ್ ಸೆನ್ಸರ್ಸ್, ಡ್ರೈವರ್ ಸೀಟ್ ಅಡ್ಜಸ್ಟೇಬಲ್, ಟಿಲ್ಟೇಬಲ್ ಸ್ಟೇರಿಂಗ್. ಇದರಲ್ಲಿ ಕೂಡ ನಿಮಗೆ ಒನ್ ಟಚ್ ಇದಿದೆ. ಆಫ್ಟರ್ 30 seconds ಆಲ್ಸೋ ಯು ಕ್ಯಾನ್ ಆಪರೇಟ್ ಪವರ್ ವಿಂಡೋಸ್. 30 minutes ಫಾಲೋ ಮಿ ಹೆಡ್ ಲ್ಯಾಂಪ್ಸ್ ಇದೆ. ಸೊ ಫಿಟ್ ಅಂಡ್ ಫಿನಿಶ್ ಇಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಇಟ್ ರಿಯಲಿ ಲುಕ್ ಸ್ಪೋರ್ಟ್ಸಿ ಲುಕ್. ಎಸ್, ಎಕ್ಸಾಕ್ಟ್ಲಿ, ಇಟ್ ಇಸ್ ಸ್ಪೋರ್ಟ್ಸಿ ಲುಕ್. ಯು ಕ್ಯಾನ್ ಕಂಪೇರ್, ನಾನು ಆಕ್ಚುಲಿ ನೋಡಿದ ಪ್ರಕಾರ ರೇಂಜ್ ರೋವರ್ ಕಂಪೇರ್ ಮಾಡಬಹುದು. ಸೊ ಬೋತ್ ಡಿಸೈನ್ಸ್ ಆರ್ ಸೇಮ್. ಎಕ್ಸಾಕ್ಟ್ಲಿ ಸರ್. ಅಂಡ್ ವಾಟ್ ಅಬೌಟ್ ದಿ ಸೀಟಿಂಗ್ ಕಂಡೀಷನ್ಸ್? ಎಷ್ಟು ಜನ ಕೂತ್ಕೊಳ್ಳಬಹುದು ಅದರ? ಸೀಟಿಂಗ್ ಅದೇ 7 seater ಸರ್. ಲಾಸ್ಟ್ 2 ಬೇಬಿ ಸೀಟ್ಸ್ ಇದೆ. ಫ್ರಂಟ್ ಅಲ್ಲಿ 5 persons ಆರಾಮಲ್ಲಿ ಕೂತ್ಕೊಳ್ಳಬಹುದು. ಬೇಬಿ ಸೀಟಿಂಗ್ಸ್ ಅಂದ್ರೆ ಅದು ಆಕ್ಚುಲಿ ಇಫ್ ಯು ಸಿ ಇನ್ ಇನ್ನೋವಾ ಅದರ್ ಕಾರ್ಸ್ ಆಲ್ಸೋ 1 2 3 ಅಂದ್ರೆ ಫೇಸ್ ಟು ಫೇಸ್ ಕೂತ್ಕೊಳ್ಳೋದಾ? ಇಟ್ಸ್ ಜಸ್ಟ್ ಅಡ್ಜಸ್ಟ್ಮೆಂಟ್. ಇದು ನಿಮಗೆ ಮಿಡ್ಲ್ ಅಲ್ಲಿ ನಿಮಗೆ ಫ್ರಂಟ್ ಫೇಸಿಂಗ್ ಸೀಟ್, ರೇರ್ ಬೇಬಿ ಸೀಟ್ಸ್ ಅಂದ್ರೆ ಫೇಸ್ ಟು ಫೇಸ್ ಫ್ರಂಟ್. ಅದು ಆಕ್ಚುಲಿ ಸ್ಪೋರ್ಟ್ಸ್ ಅಲ್ಲಿ ಯಾರು ಹೆಚ್ಚು ಕೂತ್ಕೊಳ್ಳಲ್ಲ. ಸೊ ಸ್ಪೋರ್ಟ್ಸ್ ಅಲ್ಲಿ ಜಾಸ್ತಿಯಾಗಿ ಯೂಸ್ ಮಾಡುವಂತದ್ದು ನೀವು ಏನಾದ್ರು ಸಾಮಾನು ಲಗೇಜ್ ತಗೊಂಡು ಹೋಗ್ಲಿಕ್ಕೆ. ಇನ್ ಕೇಸ್ ಆಫ್ ಯಾರು ಕೂತ್ಕೊಳ್ಬೇಕಾದ್ರೆ ಆ ಸೀಟ್ಸ್ ಇದೆ. ಸೊ ಯು ಕ್ಯಾನ್ ಓಪನ್ ಇಟ್ ಅಂಡ್ ಕೂತ್ಕೊಳ್ಬಹುದು. ಓಕೆ, ಇಟ್ಸ್ ಕೂತ್ಕೊಳ್ಬಹುದು. ನೀವು ಇನ್ನೋವಾಕ್ಕೆ ಕಂಪೇರ್ ಮಾಡಿದ್ರೆ ಬೇಸಿಕಲಿ ಇನ್ನೋವಾ ಇಸ್ ಮೋರ್ ಆಫ್ ಎ ಕ್ರಾಸ್ ಓವರ್ MUV ಅಂತ ಹೇಳಿ, ಮಲ್ಟಿ ಯುಟಿಲಿಟಿ ವೆಹಿಕಲ್. ದಿಸ್ ಇಸ್ ಮೋರ್ ಆಫ್ SUV, ಸ್ಪೋರ್ಟ್ಸ್ ಯುಟಿಲಿಟಿ. ಇನ್ನೊಂದು ಏನಂದ್ರೆ ಇದರಲ್ಲಿ ಟಾಪ್ ವೇರಿಯಂಟ್ ಅಲ್ಲಿ 4-wheel ಡ್ರೈವ್ ಮತ್ತು 4x2 ಮತ್ತೆ 4x4 ಎರಡು ಬರ್ತದೆ. ಓಕೆ, ವಿತ್ ಎ ಪ್ರೈಸ್ ಡಿಫರೆನ್ಸ್. ಓಕೆ, ಅಂಡ್ ಇದರ ವಿಷಯ ನಾವು ಇವತ್ತೇ ಮಾತಾಡಿಬಿಟ್ರೆ ಸರ್, ನೆಕ್ಸ್ಟ್ ವೀಕ್ ಏನು ಅಷ್ಟಿಂದ ಇಟ್ಸ್ ವೆರಿ ಗುಡ್ ಪ್ರಾಡಕ್ಟ್ ಆಕ್ಚುಲಿ. ಹೌದು, ಖಂಡಿತವಾಗ್ಲೂ ಇದರ ವಿಷಯ. ಅಂಡ್ ಬ್ಯಾಕ್ ಟು ವಿಸ್ಟಾ ಸರ್, 90 HP. ವಾಟ್ ಅಬೌಟ್ ದಿ ರೋಡ್ ಗ್ರಿಪ್? ಅಂಡ್ ಸಾಕಷ್ಟು ಜನರಿಗೆ ಕ್ರೇಜ್ ಇರ್ತದೆ ಫಾರ್ ದಿ ಸ್ಪೋರ್ಟ್ಸ್ ಡ್ರೈವಿಂಗ್ ಅಂದ್ರೆ, ಅದಕ್ಕೆಲ್ಲ ಹೇಗೆ ಸರ್ ಇದು ಕಾರ್ ಇಂಡಿಕಾ ವಿಸ್ಟಾ? ಸರ್ ಅದೇ ಹೇಳಿದಾಗೆ ಈಗ ನಿಮಗೆ ಟಾಟಾದಿಂದ ಸೇಫ್ಟಿ ಬೇಕಾದಷ್ಟು ಕೊಡ್ತಾ ಇದ್ದಾರೆ. ಸೊ ಪ್ಲಸ್ ನೀವು ಹೇಳ್ತೀವಿ ರೋಡ್ ಗ್ರಿಪ್ ಎಟ್ ಪ್ರೆಸೆಂಟ್ ನೀವು ಸ್ಪೀಡ್ ಹೋಗೋ ರೋಡ್ ಗ್ರಿಪ್. ಸೊ ಅದಕ್ಕೋಸ್ಕರ ಅದೇ ನಾನು ಹೇಳೋ ಪ್ರಕಾರ ಸಾಕಷ್ಟು ಜನರಿಗೆ ಕ್ರೇಜ್ ಇರ್ತದೆ ಸರ್ ಫಾರ್ ಡ್ರಿಫ್ಟಿಂಗ್ ಆರ್ ಗ್ರೌಂಡ್ ಅಲ್ಲಿ ಏನಾದ್ರೆ ಒಂದು ಏನಾದ್ರೆ ಒಂದು ಮಸ್ತಿ ಅಂತ ಅಡ್ವೆಂಚರಸ್. ಎಕ್ಸಾಕ್ಟ್ಲಿ. ಸೊ ಸೇಫ್ಟಿ ಪರ್ಪಸ್ ಅದೇ ABS CBD ಇದೆ. ಸೊ ಬ್ರೇಕಿಂಗ್ ಕೂಡ ಚೆನ್ನಾಗಿದೆ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಎಫಿಷಿಯಂಟ್ ಬ್ರೇಕಿಂಗ್ ಇದೆ. ಮತ್ತೆ ನಿಮಗೆ ಬೇಕಾದಂಥ ಎಲೆಕ್ಟ್ರಾನಿಕ್ ಬ್ರೇಕ್ ಫೋರ್ಸ್ ಡಿಸ್ಟ್ರಿಬ್ಯೂಷನ್, ಸೊ ಈ ಸಿಸ್ಟಮ್ ಕೂಡ ಅದರಲ್ಲಿ ಹಾಕಲಾಗಿದೆ. ಮತ್ತು ಡ್ರಿಫ್ಟಿಂಗ್ ಎಲ್ಲ ಮಾಡ್ತಾ ಇರೋದು, ಬಟ್ ಸೇಫ್ಟಿ ಇಸ್ ಫಸ್ಟ್. ಸೊ ಸೇಫ್ಟಿ ಕೊಡ್ತಾರೆ, ಬಟ್ ಎವ್ರಿಥಿಂಗ್ ಇಸ್ ಇನ್ ಅವರ್ ಹ್ಯಾಂಡ್. ಅಂಡ್ ಇಟ್ ಇಸ್ ಎ ಹೆವಿಯರ್ ವೆಹಿಕಲ್, ಸೊ ಇಟ್ ಇಸ್ ಸ್ಟಡಿ ಅಂಡ್ ಸ್ಟಿಕ್ಸ್ ಟು ದ ರೋಡ್ ಬೇಸಿಕಲಿ. ಮತ್ತೆ ಇನ್ನೊಂದು ಸೇಫ್ಟಿ ಫೀಚರ್ ಟಾಟಾ ವೆಹಿಕಲ್ಸ್ ಅಂದ್ರೆ, ವೆನ್ ಯು ಸ್ಟಾರ್ಟ್ ಯು ಹ್ಯಾವ್ ಟು ಪ್ರೆಸ್ ದ ಕ್ಲಚ್. It is compulsory. It is done. Otherwise, the vehicle will not start. If you while starting the car, when you are starting the car, you must press the clutch. Without pressing the clutch, you cannot. Especially on Tata vehicles. I don't know if other the cars have this feature, other company cars. But they have seen to it that this feature is there in every car. Okay. And almost ಎಲ್ಲ ಡೀಟೇಲ್ಸ್ ಆಲ್ಮೋಸ್ಟ್ ವಿ ಫಿನಿಶ್ ಸರ್. ಹೇಗೆ ಮೇಲೆ ಫಿನಿಶ್ ಆಗಿದಲ್ಲ ಸರ್? ಹೌದು, ಆಲ್ಮೋಸ್ಟ್ ವಿ have covered most of it. Yes, ಇನ್ನು ಯಾವುದೇ ರೀತಿಯಲ್ಲಿ ಕ್ಲಾರಿಫೈ ಇದ್ರೆ ಖಂಡಿತವಾಗ್ಲೂ ವೀಕ್ಷಕರೇ ಯು ಕ್ಯಾನ್ ಕಮ್ ಟು ಹನುಮಾನ್ ಮೋಟರ್ಸ್. ಖಂಡಿತವಾಗ್ಲೂ ಶೋರೂಮ್ಗೆ ಬನ್ನಿ, ಕಾರನ್ನು ನೋಡಿ. ತುಂಬಾ ಉತ್ತಮವಾದ ಕಾರು. ಈ ಪ್ರೈಸ್ಗೆ ನಿಮಗೆ ಇಟ್ ಗಿವ್ಸ್ ಯು ಇಟ್ಸ್ ಬೇಸಿಕಲಿ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ತಾರೆ. ಹೌದು, ಎಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ. 90 HP ಅಂತೂ ಅತ್ಯುತ್ತಮ ಪ್ರಾಡಕ್ಟ್. ಖಂಡಿತವಾಗಿ ಶೋರೂಮ್ಗೆ ಬನ್ನಿ. ನಿಮ್ಗೆ ಯಾವುದೇ ರೀತಿಯಲ್ಲಿ ಡೌಟ್ಸ್ ಇದೆ ಖಂಡಿತವಾಗ್ಲೂ ಕ್ಲಾರಿಫೈ ಮಾಡ್ತಾರೆ. ಈಗ ಆಲ್ಮೋಸ್ಟ್ ಮಾಡಿದ್ದಾರೆ. ಅಟ್ ಪ್ರೆಸೆಂಟ್ ನಿಮ್ಗೆ ಗಾಡಿ ನೋಡ್ತಾ ನಿಮ್ಗೆ ಕ್ಲಾರಿಫೈ ಅಂತ ಡೌಟ್ಸ್ ಇದ್ರೆ ಕೂಡ ಖಂಡಿತವಾಗ್ಲೂ ಆಗ ನೀವು ಕ್ಲಾರಿಫೈ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೇನೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಜೇಸನ್ ಹಾಗೂ ರಾಜೇಂದ್ರ ಸರ್ ಬಂದದಕ್ಕೆ ಅಂಡ್ ಸ್ಪೆಂಡಿಂಗ್ ದ ಟೈಮ್.
ಇದು ಕೂಡ 1 hour ಸ್ವಲ್ಪ ಕಮ್ಮಿ ಆಗಿತ್ತು ಸರ್, ಇನ್ನೊಂದು 1 hour ಖಂಡಿತವಾಗ್ಲೂ ವಿ ಕೂಡ ಸ್ಪೋಕನ್ ಮೋರ್. ವೀಕ್ಷಕರೇ, ಸೊ ದಟ್ ನೆಕ್ಸ್ಟ್ ವೀಕ್ ನಾವು ಯಾವ್ದಾದ್ರು ಬೇರೆ ಕಾರ್ ಜೊತೆ ಖಂಡಿತವಾಗ್ಲೂ ಬರ್ತೇವೆ. ನೀವು ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ನಮಸ್ತೆ, ಥ್ಯಾಂಕ್ ಯು.